ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೆಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಆಫೀಸ್ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ನಮ್ಮ ಸವಿರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸುಮತಿ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಹುಷಾರಾಗಿದ್ದೀರಾ? ನೀವಂತೂ ಅಡುಗೆ ಮನೆಗೆ ಬರುವಾಗ ನಗ್ನಾಗ್ತಾ ಹುಷಾರಾಗಿರ್ತೀರಲ್ಲ. ಓಕೆ, ಏನು ಸ್ಪೆಷಲ್ ಇವತ್ತು ಅಡುಗೆ ಮನೆಯಲ್ಲಿ? ಇವತ್ತು ಈಗ ಎಲ್ಲ ಸೀಸನ್ ಹಲಸಿನ ಹಣ್ಣು ಎಲ್ಲಿ ನೋಡಿದ್ರು ಅದು. ಹೌದು, ನಮ್ಮ ಅಮ್ಮನ ಮನೆಯಲ್ಲಿ ಬೇಕಾದಷ್ಟು ಉಂಟು ಹಲಸಿನ ಹಣ್ಣ. ಸೊ ಅಲ್ಲಿಂದ ತಂದಂತ ಹಲಸಿನ ಹಣ್ಣಿಂದ ಒಂದು ಜ್ಯೂಸ್, ಇನ್ನೊಂದು ಜ್ಯೂಸ್, ಹೌದು, ಚೆನ್ನಾಗಿರುತ್ತೆ. ಮಿಲ್ಕ್ ಶೇಕ್, ಇನ್ನೊಂದು ಗಟ್ಟಿ ಪೆಲಕಾಯಿ ಗಟ್ಟಿ ಅಂತ ಹೇಳ್ತೇವೆ ನಾವು. ಸುರೆ ಇನ್ನು ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಕಾಯಿ ಗಟ್ಟಿ ಇದೆಲ್ಲ ತುಂಬಾ ಹಲಸಿನ ಹಣ್ಣಿದ್ದು ಪಾಯಸ ಕೂಡ ಮಾಡ್ತಾರೆ. ತುಂಬಾ ವೆರೈಟೀಸ್ ಉಂಟು ಅದರಲ್ಲಿ. ಹಾಗಾದ್ರೆ ಈಗ ಒಂದು ಹಲಸಿನ ಹಣ್ಣಿನ ಜ್ಯೂಸ್ ಮತ್ತೆ ಇನ್ನೊಂದು ಪೆಲಕಾಯಿ ಗಟ್ಟಿ ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆ ಒಂದೈತಿ. ಈಗ ಫಸ್ಟಿಗೆ ಹಲಸಿನ ಹಣ್ಣಿದ್ದು ಮಿಲ್ಕ್ ಶೇಕ್ ಮಾಡ್ತಾ ಇದ್ರಲ್ಲ. ಓಕೆ, ನಮಗೆ ಈಗ ಮಿಕ್ಸಿ ಬೇಕು. ಫಸ್ಟಿಗೆ ಮಿಕ್ಸಿ ಬೇಕಲ್ಲ, ಮಿಕ್ಸಿಯಿಂದನೇ ಸ್ಟಾರ್ಟ್ ಮಾಡುವ. ಅದಕ್ಕೆ ಯಾವ ಹಲಸಿನ ಹಣ್ಣು ಯಾವುದು ಕೂಡ ಆಗ್ತದೆ. ಇದೊಂದು 5-6 ಎಸಳು ಸಾಕಾಗ್ತದೆ. ಒಂದು 2 ಗ್ಲಾಸ್ 3 ಗ್ಲಾಸಿಗೆ ಎಷ್ಟು ಸಾಕ. ಇದು ಸ್ವಲ್ಪ ದಪ್ಪ ಬರ್ತದೆ ನೋಡಿ. ನಾವು ಬೇಸಿಗೆ ಕಾಲದಲ್ಲಿ ಮಾತ್ರ ಜ್ಯೂಸ್ ಕುಡಿಯೋದಂತಲ್ಲ, ಅದನ್ನು ಕೂಡ ಬಿಡುವುದಿಲ್ಲ. ಈಗ ಇದು ಸೀಸನ್ ಅಲ್ವಾ, ನಮಗೆ ಇದರದ್ದು ಉಪಯೋಗ ಮಾಡ್ಕೊಳ್ಬೇಕು ಸಿಕ್ಕಿದಷ್ಟು. ಒಂದು 5-6 ಎಸಳು ಹಾಕಿದ್ದೇನೆ. ಮತ್ತೆ ಒಂದು ಚೂರು ಏಲಕ್ಕಿ ಪರಿಮಳಕ್ಕೋಸ್ಕರ. ನಾವು ಮನೆಯಲ್ಲೇ ಮಾಡುವಾಗ ಏಲಕ್ಕಿ ಎಲ್ಲ ಹಾಕಿ ಅದೆಲ್ಲ ಗಮ್ಮತ್ತಾಗ್ತದೆ. ಈಗ ಸಕ್ಕರೆ ನಿಮ್ಮ ರುಚಿಗೆ ತಕ್ಕಷ್ಟು, ಅಂದ್ರೆ ನಿಮಗೆ ಸಿಹಿ ಇರ್ತದೆ. ಸೊ ನಿಮ್ಗೆ ಜಾಸ್ತಿ ಇನ್ನು ಬೇಕಂತಾದ್ರೆ ಹಾಕುವ. ಆಮೇಲೆ ಹೌದು, ಅಂದ್ರೆ ಸ್ವಲ್ಪ ಹಾಲಿಗೆ ಬೇಕಾಗುವಷ್ಟು ಬೇಕಾಗ್ತದೆ. ನಾನೊಂದು 4-5 ಚಮಚ ಹಾಕ್ತೇನೆ. ಇಷ್ಟು ಸಾಕು. ಜಾಸ್ತಿ ಬೇಕೇಳುವವರಿಗೆ ಹಾಕ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಒಮ್ಮೆ ಇದನ್ನು ತಿರುಗಿಸುವ. ಒಂದು ಅರ್ಧ ಲೀಟರ್ ಹಾಲಿದೆ ಇದರಲ್ಲಿ. ಮಿಕ್ಸ್ ಮಾಡಿ ಕೊಡಿ. ಹಲಸಿನ ಹಣ್ಣು ಮಿಕ್ಸ್ ಆಯ್ತಾ? ನೋಡಿ, ಈಗ ಸ್ವಲ್ಪ ದಪ್ಪ ಉಂಟಲ್ಲ. ಸೊ ನಮ್ದು ಇದು ಹಾಲು ಹಾಕುವಾಗ ಕರೆಕ್ಟ್ ಆಗಿ ಆಗ್ತದೆ. ಅದು ಸ್ವಲ್ಪ ದಪ್ಪ ಬರ್ತದಲ್ಲ. ಪರಿಮಳ ಕೂಡ ನೋಡಿ ಹೇಗೆ ಬಂತಲ್ಲ ಪರಿಮಳ. ಈಗ ಇದನ್ನ ಮಿಕ್ಸ್ ಮಾಡಿ ಕೊಡಿ. ಒಂಚೂರು ಮಿಕ್ಸ್ ಆದ್ರೆ ಸಾಕು. ಓಕೆ, ಓಕೆಲ್ಲ. ಇದಕ್ಕೆ ಕೆಲಸ ಜಾಸ್ತಿ ಇಲ್ಲಲ್ಲ. ಹಲಸಿನ ಹಣ್ಣು ಯಾವಾಗಲೂ ಹೀಗೆ ತಿನ್ನುವಾಗ ಒಂದು ಸ್ವಲ್ಪ ತೆಗೆದಿಟ್ರೆ ಆಯ್ತು. ಅದು ನೀವು ಫ್ರೀಜರ್ ಅಲ್ಲಿ ಹಾಕಿ ಬಾಕ್ಸ್ ಅಲ್ಲಿ ಹಾಕಿ ಫ್ರೀಜರ್ ಅಲ್ಲಿ ಇಟ್ಟರೆ ಈ ವರ್ಷ ಇಟ್ಟದನ್ನು ನೀವು ನೆಕ್ಸ್ಟ್ ಇಯರ್ ಹಾಗೂ ಮಾಡ್ಬೋದಾ? ಏನಾಗುದಿಲ್ಲ. ಕರೆಕ್ಟ್ ಆಗಿ ಬಾಕ್ಸ್ ಅಲ್ಲಿ ಹಾಕಿ ಪ್ಯಾಕ್ ಮಾಡಿ ಫ್ರೀಜರ್ ಅಲ್ಲಿ ಇಡಬೇಕು, ಕೆಳಗೆ ಇಡಬಾರ್ದು. ಏನಾಗುದಿಲ್ಲ. ಬಟ್ ಈ ಕರೆಂಟ್ ಹೋಗಿ ಬರುವುದು ಇರುವಾಗ ಸ್ವಲ್ಪ ಕಷ್ಟ. ಇಲ್ಲದ್ರೆ ಒಂದು ಸ್ವಲ್ಪ ಐಸ್ ಹಾಕುವ. ಇದು ಸೆಕೆಗೆ ಆದ್ರೆ ತುಂಬಾ ಐಸ್ ಹಾಕಿ ತುಂಬಾ ಒಳ್ಳೆ. ಈಗ ಸ್ವಲ್ಪ ಮಳೆ ಅಂತಲ್ಲ, ಈಗ ನಾರ್ಮಲ್ ನಾವು ಈಗ ಜ್ಯೂಸ್ ಈ ತರ ಮಾಡುವಾಗ ಒಳ್ಳೇದಾಗ ಐಸ್ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಓಕೆ, ಈಗ ಸರ್ವ್ ಮಾಡೋದಾ? ಈಗ ನಾವು ಒಂದು ಬೌಲಿಗೆ ಹಾಕುವ. ನೋಡಿ, ಕಲರ್ ಸ್ವಲ್ಪ ಒಳ್ಳೆ ಬಂತಲ್ಲ, ಕಲರ್ ಬಂದಿದೆಯಲ್ಲ. ಹೌದು. ಈಗ ಸರ್ವ್ ಮಾಡ್ಲಿಕ್ಕೆ ಬಾಕಿಲ್ಲ. ಇದು ಹೆಲ್ತಿಗೆ ಒಳ್ಳೇದಾ ಹೇಗೆ?
ಇದು ನಿಮಗೆ ಇದು ಹಲಸಿನ ಹಣ್ಣು ಆ್ಯಕ್ಚುಲಿ ಸ್ಕಿನ್ನಿಗೆಲ್ಲ ಒಳ್ಳೇದು. ಸ್ಕಿನ್ನಿಗೆ ಒಳ್ಳೇದು ಅದು. ಹಾಗಾಗಿ ಅದು ಈಗ ಮೊದಲೆಲ್ಲ ಅಷ್ಟು ಮೊದಲು ತಿಂತಿದ್ರು, ಮಧ್ಯದಲ್ಲೆಲ್ಲ ಬಿಟ್ಟಿದ್ರು. ಈಗ ಹಲಸಿನ ಹಣ್ಣೆಲ್ಲ ಹುಡುಕಿಕೊಂಡು ಹೋಗ್ತಾರೆ. ಅದು ಯಾವಾಗ ಸ್ಕಿನ್ನಿಗೆ ಒಳ್ಳೇದಂತ ಗೊತ್ತಾಯ್ತಲ್ಲ, ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ತಿನ್ಲಿಕ್ಕೆ. ಹಲಸಿನ ಹಣ್ಣು ಸಿಗುವುದಿಲ್ಲ ಈಗ ಪೇಟೆ ಸೈಡ್ ಎಲ್ಲ, ಹಳ್ಳಿ ಕಡೆ ಎಲ್ಲ ಹೋಗ್ಬೇಕು ಸ್ವಲ್ಪ. ಪೇಟೆಯಲ್ಲಿ ಈಗ ನಾವು ಮಾರ್ಕೆಟಲ್ಲಿ ತೆಗೆದುಕೊಳ್ಬೇಕು ಅಷ್ಟೇ. ನಾವು ಅಮ್ಮನ ಮನೆಯಿಂದ ತಂದಿದ್ದೇನೆ. ನಿಮ್ಮಲ್ಲಿ ಹಾಗಾದ್ರೆ ಹಲಸಿನ ಹಣ್ಣು, ಮಾವಿನ ಹಣ್ಣು, ಹಾಕಿದ್ರ ಕಾಯಿ ಹಪ್ಪಳ ಹಾಕ್ಲಿಕ್ಕೆ ಅದ್ರಲ್ಲಿ ಕೆಲಸ ತುಂಬಲ್ಲ. ನಿಮ್ಮ ಅಮ್ಮನ ಮನೆಯಲ್ಲಿ ಇಲ್ಲ ಯಾರು ಹಾಕ್ಲಿಲ್ಲ, ಅಲ್ಲಿ ಯಾರು ಇಲ್ಲ. ಅದು ಹಲಸಿನ ಹಣ್ಣು ಕಾಯಿ ಎಲ್ಲ ಇರೋರು ಏನ್ ಮಾಡುದು, ಅದೇ ಇನ್ನು ನಾವು ಹೋಗುವಾಗ ತರಬೇಕು, ಇಲ್ಲದ್ರೆ ಅದು ಬಿದ್ದೇ ಹೋಗ್ತದೆ. ಇಲ್ಲಿ ನಮ್ಗೆ ನೋಡುವಾಗ ಮಾರ್ಕೆಟ್ ಅಲ್ಲಿ ಒಂದು ಪ್ಯಾಕೆಟಿಗೆ 1/4 kg 80 ರೂಪಾಯಿ ಇರುತ್ತಲ್ಲ ಹಲಸಿನ ಹಣ್ಣಿಗೆ. ಹಲಸಿನ ಹಣ್ಣಿಗೆ ಓಕೆ. ಈಗ ತಂಪಾದ ಪೆಲಕ್ಕಾಯಿ ಮಿಲ್ಕ್ ಶೇಕ್. ನಾರ್ಮಲ್ ಆಗಿ ತುಳುವಲ್ಲಿ ಪೆಲಕ್ಕಾಯಿ ಹೇಳೋದು, ಕನ್ನಡದಲ್ಲಿ ಹಲಸಿನ ಹಣ್ಣಿನ ಏನು ಜ್ಯೂಸ್ ಅಂತ ಹೇಳ್ಬೋದಲ್ಲ. ಚೆನ್ನಾಗಿ ಆಗಿದೆ, ನೋಡ್ಲಿಕ್ಕೆ ಕೂಡ ಗಮ್ಮತ್ ಕಾಣ್ತಾ ಉಂಟು. ಸ್ವಲ್ಪ ಹಲಸಿನ ಹಣ್ಣಿನ ಕಲರ್ ಕೂಡ ಬಂದಿದೆ ಅಲ್ಲ. ಓಕೆ, ಟೇಸ್ಟ್ ಅಂತೂ ಗಮ್ಮತ್ ಇರ್ಬೋದು. ಟೇಸ್ಟ್ ನೋಡೋಲಾಗದ್ರೆ ಈಗ ಓಕೆ, ಸುಮಾರು ಸಾಕಾಗಿರುವಂತಹ ಹಲಸಿನ ಹಣ್ಣಿನ ಜ್ಯೂಸ್ ರೆಡಿ ಮಾಡಿಬಿಟ್ಟಿದ್ರೆ ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ತಯಾರಿಸುವ ವಿಧಾನ. ಮೊದಲಿಗೆ 5 ರಿಂದ 6 ಎಸಳು ಹಲಸಿನ ಹಣ್ಣಿಗೆ ಏಲಕ್ಕಿ, ರುಚಿಗೆ ಅನುಸಾರವಾಗಿ ಸಕ್ಕರೆ, ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬೇಕಿದ್ದಲ್ಲಿ ಐಸ್ ಕ್ಯೂಬ್ಸ್ ಹಾಕಿ ಸರ್ವ್ ಮಾಡಿ ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್. ಓಕೆ, ನೋಡಿದ್ರಲ್ಲ ಹಲಸಿನ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರಿಶಿ ಕಾರ್ಯಕ್ರಮದ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೋದರ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ಸುಮತಿಯನ್ನು ಸಾಕಾಗಿರುವಂತಹ ಹಲಸಿನ ಹಣ್ಣಿನ ಜ್ಯೂಸ್ ಅಂತೂ ರೆಡಿ ಮಾಡಿಟ್ಟಿದ್ರೆ ಇನ್ನೊಂದು ಸ್ಪೆಷಲ್ ಡಿಶ್ ಹಲಸಿನ ಹಣ್ಣಿದು ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಹಲಸಿನ ಹಣ್ಣಿಂದು ಗಟ್ಟಿ ಅಲ್ಲ, ಗಟ್ಟಿ ಮಾಡ್ತಿದ್ರ, ಪೆಲಕ್ಕಾಯಿ ಗಟ್ಟಿ. ಅದನ್ನು ಹಲಸಿನ ಹಣ್ಣಿದು ಗಟ್ಟಿ ಹೇಳೋದಕ್ಕಿಂತ ಪೆಲಕ್ಕಾಯಿ ಗಟ್ಟಿ ಹೇಳಲಿಕ್ಕೆ ಖುಷಿ ಆಗ್ತದೆ. ಈಗ ನೀವು ಎಷ್ಟು ಇದಕ್ಕೆ 1.5 ಕಪ್ಪು ಅಕ್ಕಿ, 1 ಕಪ್ಪು ತೆಂಗಿನ ತುರಿ, ಮತ್ತೆ ಒಂದು 2 ಕಪ್ಪು ಹಲಸಿನ ಹಣ್ಣು, ಮತ್ತೆ 1 ಕಪ್ಪು ಬೆಲ್ಲ. ಸಿಹಿ ನೋಡಿ, ಸ್ವಲ್ಪ ಹಲಸಿನ ಹಣ್ಣು ಜಾಸ್ತಿ ಸಿಹಿ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬಹುದು. ಬೆಲ್ಲ ಹಾಕ್ತಾರೆ, ಬೆಲ್ಲ ಬೇಕೆ ಸ್ವಲ್ಪ, ಅದು ಬೇಕೆ. ಆಮೇಲೆ ಇದು ಕಟ್ ಮಾಡಿ ಕೊಬ್ಬರಿ ಬೇಕಾದ್ರೆ ನಿಮ್ಗೆ, ಗೋಡಂಬಿ ತರ ಇರಲಿ. ಕೆಲವರಿಗೆ ಅದು ತುಂಬಾ ಇಷ್ಟ, ತುಂಬಾ ಸಾಧಾರಣ ಗಟ್ಟಿ ಮಾಡೋರು ಹಾಕ್ತಾರೆ ಅದಕ್ಕೆ. ಅದೇ ಸ್ವಲ್ಪ, ಮತ್ತೆ ಕರಿಮೆಣಸು ಗುದ್ದಿ ಹಾಕ್ಬೇಕು. ಅಂದ್ರೆ ಯಾಕೆ ಅದು ಆಕ್ಚುಲಿ ಈಗ ಸ್ವಲ್ಪ ಮಳೆ ಎಲ್ಲ ಬಿದ್ರೆ ಹಲಸಿನ ಹಣ್ಣು ಸ್ವಲ್ಪ ಎಲರ್ಜಿ ಆಗ್ತದೆ, ಹಾಗೆಲ್ಲ ಇರ್ತದೆ. ಸೊ ಆರೋಗ್ಯ ದೃಷ್ಟಿಯಿಂದ ಕರಿಮೆಣಸು ಮತ್ತೆ ಸ್ವಲ್ಪ ಫ್ಲೇವರನ್ನು ತಿನ್ನುವಾಗ ಒಳ್ಳೆ ಬರ್ತದೆ. ಹಾಕಿ ಇದು ಅಕ್ಕಿ ನೀವು ನೆನೆ ಹಾಕಿದ್ದೇನೆ. ಅದು ಒಂದು 5-6 ಗಂಟೆ ನೆನೆ ಹಾಕಿದ್ರೆ ಸಾಕು. ನೆನೆ ಹಾಕಿ ತಂದಿದ್ದೇನೆ. ನೀವು ನೈಟ್ ಹಾಕಿ ಬೆಳಿಗ್ಗೆ ಮಾಡ್ಬೋದಲ್ಲ. ಇಲ್ಲದ್ರೆ ಗಟ್ಟಿ ಎಲ್ಲ ಆಲ್ಮೋಸ್ಟ್ ನೈಟ್ ಮಾಡಿ ಇಡ್ತಾರೆ, ಬೆಳಿಗ್ಗೆ ಬೇಗ ಎದ್ದು ತಿನ್ಬೇಕಲ್ಲ, ಹಾಗೆ ಅಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇರ್ತದೆ. ಬೆಳಿಗ್ಗೆ ಸ್ವಲ್ಪ ಟೈಮ್ ಸಾಕಾಗುದಿಲ್ಲ, ರಾತ್ರಿ ಕ್ಲೀನ್ ಮಾಡ್ಬೇಕು ಎಲ್ಲ, ಮತ್ತೆ ಗ್ರೈಂಡ್ ಮಾಡ್ಬೇಕು. ಹೌದು, ರಾತ್ರಿ ಬೇಯಿಸಿ ಇಟ್ರೆ ಬೆಳಿಗ್ಗೆ ಚಾ 1 ಕಪ್ ಸಿಕ್ಕಿದ್ರೆ ತಿನ್ಬೋದಲ್ಲ ಬೆಳಿಗ್ಗೆ. ಬೇಗ ಎದ್ದು ಮಳೆಗಾಲ ಟೈಮಲ್ಲಿ ಈ ತರದ್ದು ಬೆಳಿಗ್ಗೆ ರೆಡಿ. ಓಕೆ, ಸ್ಟಾರ್ಟ್ ಮಾಡುವ. ಈಗ ಸ್ಟಾರ್ಟ್ ಮಾಡುವ. ನನಗೆ ಮಿಕ್ಸಿ ಬೇಕು, ಫಸ್ಟ್ ಮಿಕ್ಸಿ ಬೇಕಲ್ಲ. ಓಕೆ, 1 ಸ್ಪೂನ್ ಕೊಡಿ. ಎಲ್ಲವನ್ನು ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಿ. ಹಲಸಿನ ಹಣ್ಣಿದು ಪಾಯಸ ಕೂಡ ಮಾಡ್ತಾರೆ. ಪಾಯಸ ಮಾಡ್ತಾರೆ, ಮತ್ತೆ ಅದು ಮುಳುಕ ಅಂತ ಹೇಳ್ತೇವೆ. ಅದು ತುಂಬಾ ದೋಸೆ, ತುಂಬಾ ವೆರೈಟೀಸ್ ಇದರಲ್ಲಿ ಮಾಡ್ತೇವೆ. ಅದರೊಟ್ಟಿಗೆ ಅಕ್ಕಿ ಹಾಕುವ. ನೆನೆ ಹಾಕಿದ ಅಕ್ಕಿ ಅಲ್ಲ, ನೆನೆ ಹಾಕಿದ ಅಕ್ಕಿ. ನೀರು ಬೇಕಾ?
ನೀರು ಬೇಡ, ಅದರಲ್ಲಿ ನೀರು ಸ್ವಲ್ಪ ಬಿಡ್ತದೆ, ಮತ್ತೆ ನಾವು ನೋಡಿ ಹಾಕುವ ನೀರು, ಯಾಕಂದರೆ ನೀರು ಜಾಸ್ತಿನೂ ಆಗಬಾರ್ದು ನಮಗೆ. ಸ್ವಲ್ಪ ಸಾಲ್ಟ್ ಹಾಕುವ, ರುಚಿಗೆ ತಕ್ಕಷ್ಟು ಉಪ್ಪಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವೀಟ್ ಇದ್ರೂ ಸ್ವಲ್ಪ ಉಪ್ಪು ಬೇಕಾಗ್ತದೆ. ದೋಸೆ ಈ ಥರದ್ದೆಲ್ಲ ಮಾಡುವಾಗ ಇದನ್ನು ಈಗ ಮಿಕ್ಸ್ ಮಾಡಿ ನೀರು ಮತ್ತೆ ಹಾಕುವ, ನೋಡಿ ಹಾಕುವ. ಆಲ್ಮೋಸ್ಟ್ ರೆಡಿ ಅಲ್ಲ, ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿ ಬಂದಿದೆ. ಈಗ ನಾವು ಇಡ್ಲಿ ಪಾತ್ರೆ ಇಡುವ, ಬಿಸಿಗೆ ಇಡುವ. ಆಲ್ರೆಡಿ ನೀರು ಹಾಕಿ ಆಗಿದೆ, ಹಾಗೆ ಬಿಸಿ ಬಿಡುವಲ್ಲ. ಇದನ್ನು ಬೌಲಿಗೆ ತೆಗಿತೇನೆ. ಓಕೆ. ಗಟ್ಟಿಯೆಲ್ಲ ಮಾಡುವಾಗ ಬಾಳೆ ಎಲೆ ಯೂಸ್ ಮಾಡೋದಲ್ಲ? ಅಲ್ಲ, ಅದು ಒಂದು ತೆಕ್ಕಿದ ಎಲೆ ಅಂತ ಬರ್ತದೆ ಒಂದು, ಅದೆಲ್ಲ ಮಾಡ್ತಾರೆ ನಮ್ಮೂರಲ್ಲೆಲ್ಲ. ಅದು ಗಟ್ಟಿ ಸ್ವಲ್ಪ ರೆಡ್ ಕಲರ್ ಬರ್ತದೆ. ಎಲೆದು ಕಲರ್ ಬರ್ತದೆ. ಚಿಗುರನ್ನೆಲ್ಲ ನಾವು ಚಿಕ್ಕದಿರುವಾಗ ಎಂತ ಕೈಗೆಲ್ಲ ತಿಕ್ಕಿ ಕಲರ್ ಬರುತ್ತಲ್ಲ, ತೆಕ್ಕಿದ ಎಲೆ ಅಂತ ಹೇಳ್ತೇವೆ ನಾವು. ಅದರಲ್ಲಿ ಜಾಸ್ತಿ ನಮ್ಮ ಹಳ್ಳಿಯಲ್ಲೆಲ್ಲ ಅದರಲ್ಲಿ, ನಾವು ಇಲ್ಲಿ ಸಿಟಿಯಲ್ಲಿ ಅದೆಲ್ಲ ಹುಡುಕಿಕೊಂಡು ಎಲ್ಲಿಗೆ ಹೋಗುದು, ಹಾಗೆ ಇದರಲ್ಲಿ ಆಗ್ತದೆ. ಇದು ನೋಡಿ ಕೊಬ್ಬರಿ ಕಟ್ ಮಾಡಿ ಇಟ್ಟದ್ದು. ಕೊಬ್ಬರಿ ಅಲ್ಲ, ಅದು ತೆಂಗಿನಕಾಯಿಯದ್ದೇ ನಾವು ಕಟ್ ಮಾಡಿ ನಡೀತದೆ. ಬಟ್ ನಾನು ಇದು ತೆಂಗಿನಕಾಯಿ, ಇದು ಕರಿಮೆಣಸು. ತಿನ್ನುವಾಗ ಸ್ವಲ್ಪ ಸ್ವಲ್ಪ ಸಿಕ್ಕಿದ್ರೆ ಒಳ್ಳೇದಾಗ್ತದೆ. ಮತ್ತೆ ಎಲರ್ಜಿ ಎಲ್ಲ ಆಗುವವರಿಗೆ ಇದ್ರೆ ಏನಾದರೂ ಇದೆಲ್ಲ ಹಾಕಿದ್ರೆ ಸ್ವಲ್ಪ ಹೌದು ಸಿಗ್ತದೆ. ಸ್ವಲ್ಪ ಒಮ್ಮೆ ಸ್ಲೋ ಮಾಡಿ, ಯಾಕಂದ್ರೆ ನನಗೆ ಇಡುವಾಗ ಬಿಸಿ ಕೈಗೆ ತಾಗಿದ್ರೆ, ಅಡುಗೆ ಮಾಡುವಾಗ ಸ್ವಲ್ಪ ಬಿಸಿ ಬಿಸಿ ತಾಗಿ ಅದೆಲ್ಲ ಅಭ್ಯಾಸ ಆಗಿದೆ. ಅದಕ್ಕೆ ನಾವು ಸ್ವಲ್ಪ ಜಾಗೃತರಾಗಿ ಇರಬೇಕಲ್ಲ, ಜಾಸ್ತಿ ಆದರೆ ಮತ್ತೆ. ಇದು ನೋಡಿ ಈ ರೀತಿ ಅದು ತೆಕ್ಕಿದರೆಲ್ಲ ಇದ್ರೆ ಊರಲ್ಲೆಲ್ಲ ತುಂಬಾ ದಪ್ಪ ದಪ್ಪ ಮಾಡಿ ಇದನ್ನ ಇಷ್ಟೇ ಮಾಡಿ ನೀವು ಇಡ್ತಾ ಹೋದ್ರೆ ಆಯ್ತು. ಅಲ್ಲಿ ನೀರು ಬಿಸಿ ಆಗಿರ್ತದೆಲ್ಲ, ಬೇಯ್ತಾ ಹೋಗ್ತದೆ. ನಾವು ಮನೆಯಲ್ಲೇ ಮಾಡೋದಾದ್ರೆ ಸ್ವಲ್ಪ ದೊಡ್ಡ ಬಾಳೆ ಎಲೆಯಲ್ಲೇ ಮಾಡ್ತೇವಲ್ಲ. ದೊಡ್ಡ ದೊಡ್ಡ ಬಾಳೆ ಎಲೆ, ಅದು ಪಾತ್ರೆನೂ ತುಂಬಾ ದೊಡ್ಡದಿರ್ತದೆ, ಅದಕ್ಕೆ ಹೆಸರೇ ಇಡ್ಲಿ ಪಾತ್ರೆ ಅಂತ. ಹೌದು. ಇದನ್ನು ಬಾಳೆ ಎಲೆ ನಾನು ಬೆಂಕಿಯಲ್ಲಿ ಸ್ವಲ್ಪ ಬಾಡಿಸಿ ತಂದಿದೆ, ಇಲ್ಲದ್ರೆ ಅದು ಕಟ್ ಆಗ್ತದೆ. ನಮಗೆ ಫೋಲ್ಡ್ ಮಾಡ್ಲಿಕ್ಕೆಲ್ಲ ಬರುವುದಿಲ್ಲ. ಇದಕ್ಕೆಲ್ಲ ಕೆಂಪು ಚಟ್ನಿ ಸಿಕ್ಕಿದ್ರೆ ಗಮ್ಮತ್ ಇರುತ್ತಲ್ಲ. ಚಟ್ನಿ ಬೇಕಂತಲ್ಲ, ಸಿಹಿ ಅಲ್ವಾ ಇದು? ಹಾಗೆ ತಿಂತಾರ? ನಾವು ಹಾಗೇನೆ ತಿನ್ಬೋದು. ಚಟ್ನಿ ಅದಂದ್ರೆ ಸಿಹಿ ಅಲ್ವಾ? ಅಲ್ಲ, ಬೇಕಾದ ಚಟ್ನಿಯಲ್ಲಿ ತಿನ್ಬೋದು, ತಿನ್ಬಾರ್ದಂತೇನಿಲ್ಲ. ಬಟ್ ನಾವು ಸಿಹಿ ಇರುವುದ ಕಾರಣ ಹಾಗೆ ತಿನ್ಬೋದು, ಹಾಗೇನೆ ತಿನ್ಬೋದು. ಈಗ ಹಲಸಿನ ಹಣ್ಣಿನ ಸೀಸನ್ ಆದ ಕಾರಣ ದಿನ ಮಾಡಿ ತಿನ್ಬಹುದು ಬೇಕಾದ್ರೆ. ಹೌದು. ಒಂದು ಸಲ ನಾವೀಗ ಪಾತ್ರೆ ಇಟ್ಟರೆ ಪಾತ್ರವನ್ನ ಮತ್ತೆ ನೀರು ತೆಗಿಲಿಕ್ಕಿಲ್ಲ, ನಾಳೆ ಬೆಳಗ್ಗೆಗೂ ಅದು ಚೇಂಜ್ ಮಾಡುದು, ಅದು ಮಾಡುದಲ್ಲ. ಮಾಡಿ ಇಟ್ಟರೆ ಕೂಡ ನಾವು ಒಂದು ಸ್ವಲ್ಪ ಜಾಸ್ತಿ ಮಾಡಿಟ್ರೆ ಒಂದು 2-3 ದಿನ ಬಿಸಿ ಮಾಡಿ ತಿನ್ಲಿಕ್ಕೆ ಆಗ್ತದೆ. ಅದು 2-3 ದಿನ ಉಳಿಯುವುದಿಲ್ಲ ಬಿಡಿ, ಉಳಿಯುವುದಿಲ್ಲ. ಈ ತರದ್ದು ಮಾಡಿದ್ರೆ ಬೆಳಿಗ್ಗೆ ಮಾಡಿದ್ರೆ ಸಂಜೆ ಖಾಲಿ. ಅದನ್ನೀಗ ಸ್ವಲ್ಪ ಮಳೆ ಬೀಳುವ ಹೊತ್ತಿಗೆ ಏನುಂಟಂತ ಬಿಸಿ ಬಿಸಿ ನೋಡ್ತಾ ಇರ್ತಾರೆ. ಕಿಚನಿಗೆ ಹೋಗೋದು ಲಿಡ್ ಕೊಡಿ. ಆಯ್ತು. ಓಕೆ, ಇದಿಷ್ಟೀಗ ಬೇಯಬೇಕಲ್ಲ? ಬೇಯಲಿ. ಗ್ಯಾಸ್ ಫಾಸ್ಟ್ ಮಾಡಿ. ಓಕೆ, ನೋಡಿ ಆಲ್ರೆಡಿ ನಾವು ಗ್ಯಾಸ್ ಲಿಡ್ ಮುಚ್ಚಿದಾಗಲೇ ನೀರು ಸ್ಟಾರ್ಟ್ ಆಗುತ್ತೆ. ಒಂದು 20 ನಿಮಿಷ ಬೇಕಾಗ್ತದೆ. 20 ನಿಮಿಷ ಬೇಕಾಗುತ್ತಲ್ಲ? ಹೌದು. ಮಾಮೂಲಾಗಿ ಈಗ ನಾವು ಹಲಸಿನ ಹಣ್ಣಿದ್ದು ಗಟ್ಟಿ ಎಲ್ಲ ಮಾಡ್ತೇವೆ, ಅದೇ ಹೇಳಿದ್ದು ನೀವು ಪಾಯಸ ಎಲ್ಲ ಮಾಡ್ತೇವೆ ಅಂತ ಹೇಳಿದ್ರಲ್ಲ. ಪಾಯಸ, ಮುಲ್ಕ ಎಲ್ಲ ಮಾಡ್ತೇವೆ. ಇಡ್ಲಿ ದೋಸೆ ಎಲ್ಲ ಆಗ್ತದಲ್ಲ. ಅದು ಕಾಯಿ ಇದ್ರೆ ಪಲ್ಯ, ಮತ್ತೆ ಈ ಚಿಪ್ಸ್ ತರ, ಕಡ್ಡಿ ತರ, ಹಪ್ಪಳ. ಹೌದೌದು. ಹಲಸಿನ ಕಾಯಿದು ಪಲ್ಯ ಮಾಡ್ತಾರೆ, ಹಾಗೆ ತಿಂತೇವೆ ಆ ಪಲ್ಯ. ಹಾಗೇನೆ ಕೂತ್ಕೊಂಡು. ಹೌದು, ಅದು ಚೆನ್ನಾಗಿರುತ್ತೆ. ಮತ್ತೆ ಅದರ ಬೀಜದಲ್ಲಿ ಕೂಡ ಜ್ಯೂಸ್ ಮಾಡ್ತಾರೆ. ಈಗ ಮಿಲ್ಕ್ ಶೇಕ್ ಮಾಡಿದೆಯಲ್ಲ, ಸೇಮ್ ಅದೇ ತರ ಬೇಯಿಸ್ಬೇಕು. ಅದರ ಬೀಜವನ್ನು ಬೇಯಿಸಿ ಸಿಪ್ಪೆ ಎಲ್ಲ ತೆಗಿಬೇಕು, ಫುಲ್ ಸಿಪ್ಪೆ ತೆಗಿಬೇಕು ಅದರದ್ದು. ಇಲ್ಲದ ಅದು ಬ್ಲ್ಯಾಕ್ ಸ್ವಲ್ಪ ಬರ್ತದೆ, ಒಳಗಿದ್ದು ಸಿಪ್ಪೆ ಕೂಡ ಇರ್ತದಲ್ಲ, ಅದನ್ನು ತೆಗಿಬೇಕು. ಚೆನ್ನಾಗಿ ತೆಗೆದು ವೈಟ್ ಬರುವವರೆಗೆ ಇಟ್ಟು ಮತ್ತೆ ಅದನ್ನು ಮಿಕ್ಸಿ ಮಾಡಿ
ಅದೇ ಸಕ್ಕರೆ ಇಲ್ಲದ ಬೆಲ್ಲನೂ ಹಾಕ್ಬೋದು. ಬೀಜದಿಂದ ಈ ಯಾವುದು ಬಸಳೆ ಗೇಪ್ ಮಾಡ್ತಾರಲ್ಲ ಪದಾರ್ಥ ಮಾಡ್ತಾರಲ್ಲ, ಬಸಳೆ ಪದಾರ್ಥಕ್ಕೆ ಅದರ ಬೀಜವನ್ನ ಕಟ್ ಮಾಡಿ ಹಾಕ್ತಾರೆ. ಸೌತೆಗೂ ಹಾಕ್ಬೋದು, ಸೌತೆಗೂ ಹಾಕ್ತಾರೆ. ಅದು ಅದ್ರದ್ದು ಚೆನ್ನಾಗಿ ವಡ ಮಾಡ್ತಾರೆ, ವಡ ಮಾಡ್ತಾರಲ್ಲ. ಹೌದು, ನಾವು ಚಿಕ್ಕದಿರುವಾಗ ಆ ಬೀಜವನ್ನೆಲ್ಲ ಕಲೆಕ್ಟ್ ಮಾಡಿ ಉಂಟಲ್ಲ, ಅದನ್ನ ಏನು ಕೆಂಡದ ಒಳಗಡೆ ಹಾಕಿ ಅದನ್ನು ಅದು ಗಮ್ಮತ್ತಿರುತ್ತೆ ಅಂತ. ಚಿಕ್ಕದಂತೆಲ್ಲ ಇವಾಗ್ಲೂ ಕೂಡ ಮಾಡ್ತಾರೆ. ಕೆಂಡದ ಅಲ್ಲೆಲ್ಲ ಹೋದ್ರೆ ಸಿಗ್ತದೆ ಅದೆಲ್ಲ, ಅದು ಚೆನ್ನಾಗಿರುತ್ತೆ. ಅದೇ ಒಂದು ನೋಡಿ, ಒಂದು ಜಾಕ್ ಫ್ರೂಟ್ ಅಲ್ಲಿ ಎಷ್ಟೆಲ್ಲ ವೆರೈಟಿ. ಅದನ್ನು ಮೇಲೆದು ಕೂಡ ಬಿಸಾಡಲ್ಲ, ದನಗಳಿಗೆ ಅದನ್ನು ದನಗಳೆಲ್ಲ ತಿಂತವೆ. ಅದೇ ಓಕೆ, ಆಲ್ಮೋಸ್ಟ್ ಬೇಯ್ಲಿ ಅಲ್ಲ ಹಾಗಾದ್ರೆ ಈಗ ಬೇಯ್ಲಿ ಅದು. ಓಕೆ, ಎಸ್ ಮ್ಯಾಮ್, ಆಲ್ಮೋಸ್ಟ್ ಬೆಂದಿರ್ಬೋದಲ್ಲ, ಈಗ ರೆಡಿ ಆಗಿರ್ಬೋದು. ಗ್ಯಾಸ್ ಆಫ್ ಮಾಡುವ. ಗ್ಯಾಸ್ ಆಫ್ ಮಾಡಿ ಮೆಲ್ಲ ಮುಚ್ಚಳ ನೀವೇ ತೆಗೀರಿ. ಮುಚ್ಚಳ ತೆಗಿಬೇಕಲ್ಲ, ಸ್ವಲ್ಪ ಮುಖ ಸ್ವಲ್ಪ ದೂರ ಇಟ್ಕೊಳ್ಳಿ. ಓಕೆ, ಒಮ್ಮೆಲೆ ಸೆಕೆ ಅದರದ್ದು ಬಿಸಿ ಆಲ್ಮೋಸ್ಟ್ ಬೆಂದಿರುತ್ತಲ್ಲ, ಬೆಂದಿದೆ ಕಾಣುತ್ತೆ. ಬೆಲ್ಲಕ್ಕಾಯಿ ಗಟ್ಟಿ ರೆಡಿಯಾಗಿದೆ. ಸ್ವಲ್ಪ ಬಿಸಿ ಬಿಸಿ ಇರುವ ಕಾರಣ ಸ್ವಲ್ಪ ಜಾಗ್ರತೆಯಲ್ಲಿ ನಾವು ತೆಗಿಬೇಕು. ನಮಗೆ ಎಷ್ಟು ಬೇಕೋ ಅಷ್ಟೇ ತಗೊಳ್ಳುವ. ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ನಿಮಗೆ ಸರ್ವ್ ಮಾಡಲಿಕ್ಕೆ ಒಂದು ಬಾಕಿ. ಓಕೆ, ಗಟ್ಟಿ ರೆಡಿಯಾಗಿದೆ ನೋಡಿ, ಚೆನ್ನಾಗಿ ಬಂದಿದೆಯಲ್ಲ, ಚೆನ್ನಾಗಿ ಬಂದಿದೆ ನೋಡಿ. ಇಡೀ ಅಡುಗೆ ರೂಮಿಗೆ ಬಂದಿದೆಯಲ್ಲ, ಬರ್ತಾ ಉಂಟು. ಇಲ್ಲಿ ಬೆಲ್ಲಕ್ಕಾಯಿ ಗಟ್ಟಿ ಆಗಿದೆ ಅಂತ ಚೆನ್ನಾಗಿ ಕರೆಕ್ಟಾಗಿ ಗೊತ್ತಾಗ್ತದೆ. ಒಂದು ಪ್ಲೇಟ್ ಕೊಡಿ. ಓಕೆ, ಹಾಗೆ ಪೀಸ್ ಮಾಡಿ ಒಂದೊಂದೇ ಬಾಯಿಗೆ ಹಾಕೊಳ್ಬೋದು. ಬಾಯಿಗೆ ಹಾಕೊಂಡ್ರೆ ಒಳ್ಳೆದಾಗ್ತದೆ. ಓಕೆ, ಬಿಸಿ ಬಿಸಿಯಾದ ಬೆಲ್ಲಕ್ಕಾಯಿ ಗಟ್ಟಿ ರೆಡಿ ಅಲ್ಲ. ಬಿಸಿ ಬಿಸಿ ಉಂಟು, ಹಾಗೆ ಹೋಗಿ ಬರ್ತಾ ಉಂಟು. ಸ್ವಲ್ಪ ತಣ್ಣಗಾದ ನಂತರ ಟೇಸ್ಟ್ ನೋಡ್ಬೋದಲ್ಲ, ಚೆನ್ನಾಗಿದೆ ನೋಡಿ. ಪರಿಮಳ ಕೂಡ ಏನು ಹಲಸಿನ ಹಣ್ಣಿದ್ದು ಪರಿಮಳ ಆಗಿ ಬರ್ತಾ ಉಂಟಲ್ಲ, ಟೇಸ್ಟ್ ಅಂತೂ ಗಮ್ಮತ್ತಿರ್ಬೋದು. ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ, ಸುಮತಿ ಮ್ಯಾಮ್ ಸಾಕಾಗಿರುವಂತಹ ಹಲಸಿನ ಹಣ್ಣಿನ ಗಟ್ಟಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಹಲಸಿನ ಹಣ್ಣಿನ ಗಟ್ಟಿ ತಯಾರಿಸುವ ವಿಧಾನ. ಮೊದಲು ಬೆಳ್ತಿಗೆ ಅಕ್ಕಿಯನ್ನು 5 ರಿಂದ 6 ಗಂಟೆಗಳ ಕಾಲ ನೆನೆಸಿಟ್ಟು ನಂತರ 10 ರಿಂದ 15 ಸೊಳೆ ಹಲಸಿನ ಹಣ್ಣು, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆ ನಂತರ ತೆಂಗಿನ ಚೂರುಗಳು, ಕುಟ್ಟಿ ಪುಡಿ ಮಾಡಿದ ಕರಿಮೆಣಸು ಹಾಕಿ ಕಲಸಿಕೊಳ್ಳಿ. ಬಳಿಕ ಬಾಡಿಸಿದ ಬಾಳೆ ಎಲೆಯ ಮೇಲೆ ರುಬ್ಬಿದ ಹಿಟ್ಟನ್ನು ಹಾಕಿ 15 ನಿಮಿಷ ಬೇಯಿಸಿ. ಈಗ ತಯಾರ್ ಸವಿಯಾದ ಹಲಸಿನ ಹಣ್ಣಿನ ಗಟ್ಟಿ. ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಜ್ಯೂಸ್ ಮತ್ತು ಇನ್ನೊಂದು ಗಟ್ಟಿ ಅಲ್ಲ, ಅಕ್ಕಿ ಹಲಸಿನ ಹಣ್ಣಿನ ಜ್ಯೂಸ್ ನೋಡಿ ಹೇಗೆ ದಪ್ಪಾಗಿ ಚೆನ್ನಾಗಿ ಬಂದಿದೆಯಲ್ಲ. ಆಹಾ, ಇಷ್ಟು ದಪ್ಪ ಇದ್ರೆ ಒಂದು ಗ್ಲಾಸ್ ಜ್ಯೂಸೇ ಸಾಕು, ಹೊಟ್ಟೆ ಫುಲ್ ಆಗ್ಬೋದಲ್ಲ. ಓಕೆ, ಚೆನ್ನಾಗಿದೆ. ನಾರ್ಮಲ್ ನಾವೀಗ ಏನು ಫ್ರೂಟ್ಸ್ ಇದೆಲ್ಲ ಜ್ಯೂಸ್ ಕುಡಿತೇವಲ್ಲ, ಟೇಸ್ಟ್ ಹಲಸಿನ ಹಣ್ಣಿದು ಹಾಗೆ ಬರುತ್ತೆ. ಈಗ ಸ್ಪೆಷಲ್ ಆಗಿ ಗಟ್ಟಿ ಅಲ್ಲ, ಬಿಸಿ ಬಿಸಿಯಾದ ಹಲಸಿನ ಹಣ್ಣಿನ ಗಟ್ಟಿ. ಚೆನ್ನಾಗಿದೆ, ಸಾಫ್ಟಾಗಿ ಬಂದಿದೆ. ಮತ್ತು ನೀವು ಅದು ತೆಂಗಿನ ಇದು ಹೋಳು ಹಾಕಿದ್ರಲ್ಲ, ಅದು ಕೂಡ ಹಾಗೆ ಬಾಗಿತ್ತು, ಟೇಸ್ಟ್ ಆಗಿತ್ತು, ಚೆನ್ನಾಗಿತ್ತು. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ, ನಮಗೆ ಕೂಡ ಖುಷಿ. ನೀವು ಈ ಥರ ಸೀಸನ್ ಟೈಮಲ್ಲಿ ಆಯಾ ಸೀಸನ್ಗೆ ಅದರದೇ ಆದಂತಹ ಏನು ಡಿಶ್ಗಳನ್ನು ಮಾಡ್ತೀರಾ. ಓಕೆ, ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಜೊತೆಗೆ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಸುಮತಿ ಮ್ಯಾಮ್ ಸಾಕಾಗಿರುವಂತಹ ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ಹಾಗೂ ಸ್ಪೆಷಲ್ ಆಗಿ ಹಲಸಿನ ಹಣ್ಣಿನ ಗಟ್ಟಿ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟ್ ಏನು ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದನ್ನು ಸಂಚಿಕೆ ನಾ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965. ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೆಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.